ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ಪುತ್ತೂರ್ದ ತೆಂಕಿಲಡು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪುರಸ್ಕಾರ ಕೊರ್ಪುನ ಕಾರ್ಯಕ್ರಮ. ನಿಜವಾದ ಸೂಪರ್ ಸ್ಟಾರ್ ರೈತರು ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ. ಉಜಿರೆಡ್ದು ರಟ್ಟಾದಿನ 8 ವರ್ಷದ ಆಣು ಅನುಭವ ಪೊಲೀಸ್ ಕಾರ್ಯಾಚರಣೆ ಬಿಡುಗಡೆ. ಕೋಲಾರಡು ಆಣನು ರಟ್ಟಾಯಿನ 6 ಜನ ಬಂಧನ. ಬೆಳುವಾಯಿ ಗ್ರಾಮ ಪಂಚಾಯತ್ ನಾನಿಲ್ಲದ 400 ಕುಟುಂಬಗಳಿಗೂ ರಾಸಾಯನಿಕ ತ್ಯಾಜ್ಯ ಸೇರಿದು ಹಾಳಾಯಿನ ಬೋರ್ಗವೆಲ್ ನೀರು. ಏವ್ರತೋಜಾಯಿನ ಗ್ರಾಮದ ಜನಕಲು ಹೋರಾಟಗೂ ತಯಾರ್. ಎನ್ಆರ್ಸಿ-ಸಿಎ ಕಾಯ್ದೆ ವಿರುದ್ಧ ಹೋರಾಟದ ಗೋಲಿಬಾರ್. ಕುಡ್ಲದ ಇರುವೆರು ಜೀವ ಕಳೆ 1 ಡಿಸೆಂಬರ್ 14 ಮೇಕು 1 ವರ್ಷ. ಅಕ್ಲಿನ ಕುಟುಂಬಗೂ ನನ್ನಲ ನ್ಯಾಯ ತಿಕ್ಕದಜಿಯಿಂದ ದೂರು. ವಾರ್ತೆದ ವಿವರ. ಸಿನಿಮಾ ಬುಕ್ಕ ಕೆಲವು ಕ್ಷೇತ್ರಗಳು ಪುನಕ್ಲೆಗೂ ನಮ್ಮ ಸ್ಟಾರ್ ಪನ್ಪ ಅಂಡ ನಿಜವಾಯಿನ ಸ್ಟಾರ್ ರೈತರಿದ್ದ ಶ್ರೀ ಆದಿಚುಂಚನಗಿರಿ ಕುಡ್ಲ ಕಾವೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಪಂತೆರ. ಪುತ್ತೂರು ತೆಂಕಿಲದ ಒಕ್ಕಲಿಗ ಗೌಡ ಸಮುದಾಯ ಭವನಡು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮಟ್ಟು 6 ಆಶೀರ್ವಚನ ಕೊರಿಯರು. ಪುತ್ತೂರು ತೆಂಕಿಲದ ಒಕ್ಕಲಿಗ ಗೌಡ ಸಮುದಾಯ ಭವನಡು ಶುಕ್ರವಾರ ವಿಜಯ ಕರ್ನಾಟಕ ಪತ್ರಿಕೆದ 3ನೇ ಆವೃತ್ತಿದ ವೀಕ ಸೂಪರ್ ಸ್ಟಾರ್ ರೈತ 2000 ಇರುವ ಪುರಸ್ಕಾರ ಕಾರ್ಯಕ್ರಮ ಅಟ್ಟನೆ ಆದಿತ್ತದು. ಕಾರ್ಯಕ್ರಮಟ್ಟು ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖೆ ಮಠಾಧೀಶರು ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯರು ಬಿನ್ನೆರಿನ ಸೇರಿಗೆಡು ರೈತರಿಗೆ ಸೂಪರ್ ಸ್ಟಾರ್ ರೈತ ಪುರಸ್ಕಾರಗಳನ್ನು ಕೊರೆದು ಮರ್ಯಾದೆ ಮಲ್ತಿರು. ಸ್ವಾಮೀಜಿಯರು ಆಶೀರ್ವಚನ ಮಲ್ತದು. ರೈತರು ನಿಜವಾಯಿನ ಸೂಪರ್ ಸ್ಟಾರ್. ನಮ್ಮ ದೇಶದ ರೈತರಿಡ ಸ್ವಂತ ಕಾರಡು ಅಂತನ ಬದುಕೊಂಡು ರೈತರು ಅಕ್ಲಿನ ಕೆಲಸ ಬಿಡ್ದು ಬೇತಕ್ಲಿನ ಒಟ್ಟು ಸೇರೆಯರು ಪುಲ್ಯಕಾಂಡೆ 4 ಗಂಟೆಗೆ ಲಕ್ಕದ ಸುರು ಮಲ್ತಿನ ಬೇಲೆ ರಾತ್ರಿ ಮುಟ್ಟ ಮಲ್ಪುನವೇ ರೈತನ ಬದುಕು ಸಮಾಜಡು ಎಂಚ ಬದುಕೊಡುಂದು ರೈತರಿಡ ಕಲ್ಪುಡು ಲೋಕದ ಪ್ರಾಣ ರೈತರಿನ ಕೈಟುಂಡು ಸ್ವಾಮೀಜಿ ಪಂಡೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಜಿಲ್ಲಾ ನಿರ್ದೇಶಕರು ಪ್ರವೀಣ್ ಕುಮಾರ್ ಪಾತಿರದು ರೈತರು ದೇಶದ ಯೋಧರು ಇತ್ತಿನಂಚ ಉಳ್ಳೇರು. ರೈತರು ಮನಿಪಂದ ಕೊಲ್ಯರ್ರ ದೇಶ ಒರಿಯಂದು ಅಂಚಿನ ರೈತರನ್ನು ಸಮಾಜಕ್ಕೂ ಪೊಲಬು ಮಲ್ಪನ ಕೆಲಸನು ವಿಜಯ ಕರ್ನಾಟಕ ಪತ್ರಿಕೆ ಮಲ್ತದಂಡು ಮೆಚ್ಚಿನ ಸಂಗತಿ ಆರ್ಪಂಡೇರು. ಪುತ್ತೂರು ತಾಲೂಕು ರಬ್ಬರ್ ಬುಳೆಗಾರರಿನ ಮಾರಾಟ ಬುಕ್ಕ ಸಂಸ್ಕರಣಾ ಸಹಕಾರಿ ಸಂಘದ ಗುರುಕಾರ್ಯರು ಬುಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ. ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಗುರುಕಾರ್ಯರು ಎಚ್.ಡಿ. ಶಿವರಾಮ್. ಪುತ್ತೂರು ತಾಲೂಕು ತೋಟಗಾರಿಕೆ ಇಲಾಖೆದ ನಾಯಕ ನಿರ್ದೇಶಕಿ ರೇಖಾ. ಪುತ್ತೂರು ತಾಲೂಕು ಕೃಷಿ ಇಲಾಖೆದ ಅಧಿಕಾರಿ ಯಶಸ್. ವಿಜಯ ಕರ್ನಾಟಕ ಕುಡ್ಲ ಆವೃತ್ತಿದ ಜವಾಬ್ದಾರಿ ವಿಭಾಗದ ಎಎಚ್ಎಂ ರಾಮಕೃಷ್ಣ ಡಿ. ಆರ್ಎಂಡಿ ವಿಭಾಗದ ಸೀನಿಯರ್ ಮ್ಯಾನೇಜರ್ ನಾರಾಯಣ ಪಾದೆ ತೊಂಡೇರು. ಒಟ್ಟು ಸಂಪಾದಕರು ರವೀಂದ್ರ ಶೆಟ್ಟಿ. ಕಾರ್ಯಕ್ರಮ ಸುಧಾರ್ಥ ಕೊರಿಯರ್. ಉಜಿರೆಡ್ದು ಗುರುವಾರ 8 ವರ್ಷದ ಆಣು ಅನುಭವನು 4 ರಟ್ಟಾದಿತ್ತದ ಶುಕ್ರವಾರ ಬಿಡುಗಡೆ ಮಲ್ತದೇರ. ಸುರೂಕು 17 ಕೋಟಿ ರೂಪಾಯಿ ಬೇಡಿಕೆ ದೀದು ಆಕೀರಿಗೂ ಅವೇನು 10 ಕೋಟಿ ರೂಪಾಯಿಗೂ ಕಮ್ಮಿ ಮಲ್ತದಿತ್ತೇರ. ಆಣನು ರಟ್ಟಾಯಿನ 6 ಜನಕ್ಲೇನು ಕೋಲಾರಡು ಪೊಲೀಸರು ಬಂಧನ ಮಲ್ತದೇರ. ಬೆಳ್ತಂಗಡಿ ತಾಲೂಕು ಉಜಿರೆದ ಇಲ್ಲಡ್ದು 8 ವರ್ಷದ ಅನುಭವ ಪುದರ್ದ ಆಣನು ಗುರುವಾರ ಕಾರಡು ಬತ್ತನಕಲು ರಟ್ಟಾದಿತ್ತದು. ಆಣನು ನಾಡು ಪತ್ತದು ರಟ್ಟಾಯಿನಕ್ಲಿನ ಪತ್ತೆರ ಪೊಲೀಸರಿಡ್ದು ಭಾರಿ ಕಾರ್ಯಾಚರಣೆ ನಡೆಸದಿತ್ತದು. ಗುರುವಾರ ಬೈಯಗ ಅಜ್ಜಿರ್ಲಾ ಪುಲ್ಲಿಲ ವಾಕಿಂಗ್ ದಂಚ ನಡತೊಂದು ಪೋದು ಇಲ್ಲಡೆ ಪಿರ ಬತ್ತನ ಬೆರಿಕೆ ಇಲ್ಲ ಜಾಲಿಡ್ದು ಆಣನು ರಟ್ಟಾದಿತ್ತಿರು. ಡಿಸೆಂಬರ್ 17ಕ್ಕೆ ರಾತ್ರಿ 17 ಕೋಟಿ ರೂಪಾಯಿ ಬಿಟ್ ಕಾಯಿನ್ ಬೇಡಿಕೆ ದಿದ್ದಿತ್ತಿರು. 18 ಪಾತಿರವಂತೆ ಬದಲಾದ 10 ಕೋಟಿಗೆ ಕಾಸು ಕಮ್ಮಿ ಮಲ್ತದಿತ್ತಿರು. ಆಣು ತೋಜಂದೆ ಅದು ಇಲ್ಲದಕ್ಲಿಗೆ ಭಾರಿ ಪೋಡಿಗೆ ಆದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಮಾರ್ಗದರ್ಶನಡು ಬಂಟ್ವಾಳ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ದುಂಬಾಳ್ತಿಡು ತನಿಖೆಗೆ ಸಾಕದು. ತನಿಖೆಗೆ ಬೇತೆ 4 ಕೂಟ ಕಟ್ಟದಿತ್ತಿರು. ವಿಶೇಷ ಪೊಲೀಸ್ ಕೂಟ ಆಣನ್ನು ಬಚಾವ್ ಮಲ್ತದಿರು. ಕೋಲಾರಡು 6 ಜನಕ್ಲಿನ ಬಂಧನ ಮಲ್ತದಿರು. ಆರೋಪಿಗಳನ್ನು ಕೋಲಾರ ಕೋರ್ಟ್ಗೂ ಹಾಜರು ಮಲ್ತದಿರೆಂದು ತಿಳಿದು ಬೈದರು. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ದುಂಬಾಳ್ತಿಡು ಕಾರ್ಯಾಚರಣೆ ಮಲ್ತದಿದ್ದರು. ರಾಸಾಯನಿಕ ತ್ಯಾಜ್ಯ ಸೇರಿದ ಹಾಳಾಯಿನ ಬೋರುಗು ವೆಲಡು ಸುಮಾರು 400 ಕುಟುಂಬಗಳಿಗೆ ನೀರು ಒದಗಾಯಿನ ಬೆಳುವಾಯಿ ಗ್ರಾಮ ಪಂಚಾಯತ್ ಬಗೆಟ್ ನಾನಿಲ್ಲದ ಜನಕುಲು ಏವ್ರತೋಜಾದೆರ. ಪಂಚಾಯತ್ 4ನೇ ವಾರ್ಡ್ ನಾನಿಲ್ಡು ಈ ಬೋರುಗುವೆಲ್ ಉಂಟು. ಬೋರ್ಗುವಿಲ್ದ ನೀರಿಗೆ ರಾಸಾಯನಿಕ ಸೇರಿದು ಹಾಳಾದಿತ್ತದು. ಆ ನೀರಿನ ಬೆಳುವಾಯಿ ಗ್ರಾಮ ಪಂಚಾಯತ್ ಸುಮಾರು 400 ಜನಕ್ಲಿಗೆ ಒದಗಾದಂಡು. ನಾನಿಲ್ 4ನೇ ವಾರ್ಡ್ ಈ ಬೋರ್ಗುವೆಲ್ಗೆ ಇತ್ತದು. ನಾನಿಲ್ದ ಜನಕುಲು ಪಂಚಾಯತ್ ವಿರುದ್ಧ ಏವ್ರತೋಜಾದಿರು. ಕರಿನ ಮೇಮುಟ್ಟ ಎಡ್ಡೆ ನೀರು ಒದಗಾವಂದಿತ್ತಿರು. ಅವೇ ಜಾಗಿಡು ಕಲ್ಲದ ಕೋರೆಗೆ ಲೋಡು ಎಣ್ಣೆ ತ್ಯಾಜ್ಯ ಮೈತಿರು. 5 ಬುಕ್ಕ ಆ ಜಾಗೆ ಸುತ್ತಮುತ್ತಲು ವಾಸನೆ ಹೆಚ್ಚಾದಿತ್ತು. ಪರ್ಪುನ ನೀರುಗ್ಲ ಈ ತ್ಯಾಜ್ಯ ಸೇರಿದು ಪರಿಹಾರ ಸಾಧ್ಯ ಆವಂದಿಜ್ಜಾಂಡು. ಈ ಸಮಸ್ಯೆ ಬಗೆಟ್ಟು ಗ್ರಾಮದ ಜನಕುಲು ಬೆಳವಾಯಿ ಪಂಚಾಯತ್ ತಾಲೂಕು ತಹಶೀಲ್ದಾರ್
ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದು ಬೇತೆ ಬೇತೆ ಅಧಿಕಾರಿಗಳಿಗೆ ಭಿನ್ನಾಯ್ತೊಂದಿರು. ಮುಂತೆ ಕಸ ಕನತ್ತು ಪಾಡ್ನೆ ಆಡ್ದೊಕ್ಕ ಮೇ ತಿಂಗಳು ಮುಟ್ಟಲ್ಲಿ ಹಾಕಿ ಬರೋಂದಿತ್ತು ನೀರು ಆಡ್ದು ಒಕ್ಕ ಇತ್ತೆ ವಾಸನೆ ಬರ್ತೀನಿ ನೀರು ಬರ್ಸ ಬರ್ತದೆ ಆಡ್ದೊಕ್ಕ ಬರೀ ಆಡ್ದುಂಬುಲ್ಲ ಹಾಕಿ ಕ್ಲೀನ್ ಇತ್ತು ಇತ್ತೆ ಪರ್ರ ಒಂದಿತ್ತು ನೀರು ಬುಡಿಯರು ನೀರು ಇತ್ತೆ ಮುರಾಣಿ ಒಂಜಿ ವಾರದಕ್ಕ ಬುಡಿಯರು ಅವು ಇತ್ತೆ ಪರ್ರಾಣಿ ಒಂದಿದ್ದು ಜೋಕು ಪೂರ ಪರ್ಪ ಕೆಲವು ಪಂಚಾಯತಿಗೆ ಪಂತಜರು ಪಂಚಾಯತಿದ ಬಂತನ್ರಿ ಪೂರ ಬಂತು ಅಕಲ್ದಾದ ಬಂದು ಸರಿ ಮಲ್ಪುವ ಸರಿ ಹಾಕೊಂಡು ಬಂದ್ವಿ. ಈ ವೇಸ್ಟೇಜ್ ನೀರು ಆ ಬೋರ್ವೆಲ್ಗೆ ಸೇರಿದೆ. ಆ ಬೋರ್ವೆಲ್ಗೆ ಸೇರಿ ಈ ವೇಸ್ಟೇಜ್ ನೀರು ಸೇರಿರುವುದರಿಂದ ಅದು ಶೌಚಾಲಯ ನೀರಿಗಿಂತಲೂ ಕೆಟ್ಟದಾದಂತಹ ವಾಸನೆಯನ್ನು ಹೊಂದಿದ್ದು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಎನ್ನುವಂತಹ ವರದಿ ಕೂಡ ಪಂಚಾಯತಿಗೆ ಅದರ ನಂತರ ಒಂದು ಪರೀಕ್ಷೆಯಲ್ಲಿ ಸಿಕ್ಕಿದೆ. ಅದರ ನಂತರ ಈ ಮೊನ್ನೆ ಒಂದು 15 ದಿವಸದ ಹಿಂದಿನ ತನಕ ಅಂದರೆ ಒಂದು 4 ತಿಂಗಳ ಕಾಲ ಈ ಒಂದು ಬೋರ್ವೆಲ್ಲನ್ನು ಅವರು ಬಂದ್ ಮಾಡಿ ಇಟ್ಟಿದ್ರು. 10 ದಿವಸದ ಹಿಂದೆ ಒಂದು ಅವರು ಇದನ್ನು ಏನು ಚಾಲು ಮಾಡಿದ್ರು. ಅದರ ನಂತರ ಒಂದು 2-3 ದಿವಸ ಮನೆಗಳಿಗೆ ನಿರಂತರವಾಗಿ ಇದನ್ನು ಪೂರೈಕೆ ಮಾಡಿದ್ದಾರೆ. ಇದು ತುಂಬ ವಾಸನೆಯಿಂದ ಕೂಡಿದ್ದು ಅದು ಕುಡಿಲಿಕ್ಕೆ ಆಗುವುದಿಲ್ಲ, ಅಂದರೆ ತುಂಬ ಕೆಟ್ಟ ವಾಸನೆ ಹೊಂದಿದೆ. ಇವಾಗ ಈ ತ್ಯಾಜ್ಯದಿಂದ ಆಗಿದೆಯಾ ನೀರು ಕಲುಷಿತ ಅಥವಾ ಆ ಬೋರ್ವೆಲ್ ನೀರು ಹಾಳಾಗಲಿಕ್ಕೆ ಯಾವ ರೀತಿಯ ಕಾರಣ ಆಗಿದೆ ಅದರ ಬಗ್ಗೆ ನಮಗೆ ಆಡಳಿತಾಧಿಕಾರಿಗಳು ಅಥವಾ ಯಾರೇ ಆಗಿರ್ಬೋದು, ಅಂದರೆ ತಾಲೂಕು ಪಂಚಾಯತ್ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತ್ನವರು ಇದರ ಬಗ್ಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ತಾಲೂಕು ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಬೊಕ್ಕ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಜಾಕಿಗೆ ಭೇಟಿ ಕೊರದು ಪೆಂದೊಂದಿರು. ಈ ನೀರಿನ ಪರೀಕ್ಷೆ ಮಲ್ಪರೆ ನಮ್ಮ ಒವ್ವೆ ವ್ಯವಸ್ಥೆ ಇಜ್ಜಿಂದ ಜಾರ್ತಿನ ಅಧಿಕಾರಿಗಳು ಬೇತಕ್ಲೆಡ ಪರೀಕ್ಷೆ ನಡಪಾಯರ ತಿರುಪಾದಿರು. ಅಂಚನೆ ಖಾಸಗಿದಕ್ಲೆಡ ಪರೀಕ್ಷೆ ಮಲ್ಪಾದಿರು. ಅಪಗ ಈ ನೀರಿನ ಬೆಚ್ಚ ಮಲ್ತದ ಪರಿಹಾರ ತಿರುಪಾದಿರು. ನೀರು ಭಾರಿ ವಾಸನೆ ಇತ್ತದು ಸಾರ್ವಜನಿಕರನ್ನ ಏವ್ರ ಹೆಚ್ಚಾನಗ ನೀರು ಒದಗಾವಣೆಯನ್ನು ಉಂಟಾದಿತ್ತಿರು. ಇದೇ ಗ್ರಾಮದಕ್ಕೂ ಪಂಚಾಯತ್ ವಿರುದ್ಧ ಹೋರಾಟ ನಡಪಾಯರ ತಯಾರಾದ ಪಂಚಾಯತ್ ಜಾಗೃತೆ ಬಂದಿರು. గ్రామ పంచాయత్ ఓటు పరియర అనగా బీజేపీ అభ్యర్థిలో అధికారులను గళసొందు ఓటర్ లిస్టుడు కెప్పుగుప్పు సదస్యರ ನಾಮಪತ್ರ ದಿಪ್ಪವನ ನಾಮಪತ್ರ ಸಂದಾವನ ಇಂಚ ದೌರ್ಜನ್ಯ ಅಕ್ರಮ ನಡಪವನ ಪ್ರಯತ್ನ ಮಲ್ತೊಂದುಲೆರೆಂದು ಮಾಜಿ ಮಂತ್ರಿ ಅಭಯಚಂದ್ರ ಜೈನ್ ಬೆದ್ರಡು ದೂರ್ದೆರ ಆರು ಸುದ್ದಿಗುಟ್ಟೋಡು ಪಾತಿರ್ದೆರ. ಮಾಜಿ ಮಂತ್ರಿ ಅಭಯಚಂದ್ರ ಜೈನ್ ಬೆದ್ರದ ಪ್ರೆಸ್ ಕ್ಲಬ್ದು ಶುಕ್ರವಾರ ಸುದ್ದಿಕೂಟ ನಡಪಾದು ಬಿಜೆಪಿ ಅಭ್ಯರ್ಥಿರು ಅಕ್ರಮ ಬೊಕ್ಕ ದೌರ್ಜನ್ಯ ನಡಪಾವೊಂದುಲ್ಲೆರೆಂದು ತೂರಿಯರು. ವೋಟರ್ ಲಿಸ್ಟಡ್ ಕೆಪ್ಪುಗುಪ್ಪು ಉಂಡು ಮಲ್ತೊಂದುಲ್ಲೆರು. ನಾಮಪತ್ರ ಪಿರದೆಪ್ಪಾವನ ನಾಮಪತ್ರ ಕೊರಂದು ನಂಚ ಮಲ್ಪನ ಇಂಚಿತ್ತಿ ಅಕ್ರಮನು ಅಧಿಕಾರಿಲೇನು ಪತೊಂದು ಮಲ್ತೊಂದುಲ್ಲೆರೆಂದು ಆರ್ಪಂಡಿರು. ಮೂಡುಶಿಡ್ಡೆ ಗ್ರಾಮ ಪಂಚಾಯತ್ ಓಟುಡು ಪಂಚಾಯತ್ ಮಾಜಿ ಗುರುಕಾರ್ಯರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಾಮಪತ್ರ ಕೊರತುನ ಕಾಂಗ್ರೆಸ್ ಅಭ್ಯರ್ಥಿನ ನಾಮಪತ್ರನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜಕೀಯ ಒತ್ತಡದವರ ತಿರಸ್ಕಾರ ಮಲ್ತ ಓಟುದ ಅಧಿಕಾರಿನ ಎದುರು ಕಾಂಗ್ರೆಸ್ ಅಭ್ಯರ್ಥಿ ದಸ್ಕತ್ ಪಾಡ್ದ ನಾಮಪತ್ರನು ಪಿಂದೊನ್ನಗ ದಸ್ಕತ್ ಪಾಡ್ದಿನ ಜಾಗೆ ಸರಿ ಇಜ್ಜೆಂದು ಅವ್ವೇ ಓಟುದ ಅಧಿಕಾರಿ ತಿರಸ್ಕಾರ ಮಲ್ತನ ಪಿರವುಡು ಎದುರು ಅಭ್ಯರ್ಥಿ ಬಿಜೆಪಿ ದಾರನ ಒತ್ತಡ ಕಾರಣ ಅಂದು ದೂರನ ಅಭಯಚಂದ್ರ ಜೈನ್ ಆಡಳಿತ ಪಕ್ಷದ ಒತ್ತಡದವರ ಅಧಿಕಾರಿಗಳು ಕಾನೂನು ಮೀರಿಯರಂಡ ಜಿಲ್ಲಾಧಿಕಾರಿ ಆಫೀಸ್ ಎದುರು ಧರಣಿ ನಡಪಾವಂದು ಜಾಗೃತೆ ಪಂಡಿರು. ಮುಂದೆ ನಾಳೆ 22ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆ ಕೂಡ ಸರಿಯಾಗಿ ನಡೀತದೆ ಎಂಬ ಭರವಸೆ ನಮ್ಮಲ್ಲಿಲ್ಲ. ಒಂದು ಕಡೆಯಿಂದ ವೋಟರ್ ಲಿಸ್ಟ್ನಲ್ಲಿ ಕೂಡ ಬಹಳ ಗೊಂದಲ ಇದೆ. ನಾವು ಹಣ ಕೊಟ್ಟು ತಾಲೂಕು ಕಚೇರಿಯಿಂದ ನಾಮಪತ್ರವನ್ನು ಇದು ವೋಟರ್ ಲಿಸ್ಟನ್ನು ಪಡ್ಕೊಂಡಿದ್ದೇವೆ. ಮುಲ್ಕಿಯಲ್ಲಿ ತಾಲೂಕು ಆಗಿದೆ, ಮುಲ್ಕಿಯಲ್ಲಿ ತಹಶೀಲ್ದಾರ್ ಇದ್ರು. ಆದರೆ ಅಲ್ಲಿ ಇವತ್ತು ಅಲ್ಲಿ ನಮಗೆ ಜಾತಿ ಪತ್ರ ಸಿಗಲಿಲ್ಲ, ಮಂಗಳೂರಿಗೆ ಹೋಗಬೇಕು. ತಹಶೀಲ್ದಾರ್ ಪ್ರಮೋಷನ್ ಆಗಿ ಹೋಗಿದ್ದಾರೆ, ಒಬ್ಬ ಪ್ರಮೋಷನ್. ಇದೆಲ್ಲ ಸರ್ಕಾರದ ವೈಫಲ್ಯಗಳು. ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ವೆಲೇರಿಯನ್ ಸಿಕ್ವೇರ ಬೊಕ್ಕ ಪಕ್ಷದ ನಾಯಕರು ಸುದ್ದಿ ಕೂಟುಡಿದ್ದರು. ಸುರತ್ಕಲ್ ಕೃಷ್ಣಾಪುರ 5ನೇ ಬ್ಲಾಕ್ದ ಮಾರ್ಗುಡೆ ನಡತಂದು ಪೋಂದಿತ್ತಿನ ಪುಂಜವರ್ತಿನ ಕಂಟಿಲಿಡ್ದು ಬಂಗಾರದ ಚೈನ್ ಒಯ್ತಿದ್ದು ಪದರಾಡಾಯಿನ ಸಂಗತಿ ಶುಕ್ರವಾರ ನಡೆತದಂಡ. ಬೈಕಡ ಬೈದಿನ ಇರುವೆರು ಪುಂಜೋನ ಮೂಜಿ ಪವಂದ ಚೈನ್ ಒಯ್ತಿದ್ದೀರ. ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಸುರತ್ಕಲ್ ಕೃಷ್ಣಾಪುರ 5ನೇ ಬ್ಲಾಕ್ದ ಯುವಕ ಮಂಡಲದ ಪಿರಾವದ ಮಾರುಕೊಡೆ ಪುಂಜವರ್ತಿ ನಡತೊಂದು ಪೋವಂದು ಪುನಗ ಕಪ್ಪು ಪಲ್ಸರ್ ಬೈಕಡ ಬೈದಿನ ಈರುವೇರು ಪೊಂಜೋನ ಕೆಕ್ಕಲ್ಗ ಕೈಪಾಡ್ದು ಮೂಜಿಪವಂದ ಚೈನ್ ಒಯ್ತದು ಪದ್ರಾಡಾತಿರು. ಚೈನ್ ಒಯ್ತದಿನ ರಬಸಗು ಪೊಂಜೋನ ಕಂಟೆಲ್ಗು ಜೋರ್ದ ಪೆಟ್ಟಾತಂಡು ಈರುವೇರು ಕಂಡಲು ತರಕ್ ಹೆಲ್ಮೆಟ್ ಪಾಡ್ದಿತ್ತಿರೆಂದು ತೂಯಿನಕರು ಮಾಹಿತಿ ಕೊರ್ದಿತ್ತಿದ್ದು ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ ಪಾಡ್ದಿರು. ನಮಸ್ಕಾರ. ಈಗ ಒಂದು ಕೃಷ್ಣಾಪುರ 5ನೇ ಬ್ಲಾಕ್ ಯುವಕ ಮಂಡಲದ ಹಿಂಬದಿಯಲ್ಲಿ ಒಂದು ಹೆಂಗಸಿದ್ದು 3 ಪವನಿದ್ದು ಕರಿಮಡಿಯನ್ನು ಎಳೆದುಕೊಂಡು ಹೋಗಿದೆ. ನೋಡಿ, ಆ ಹೆಂಗಸಿದ್ದು ಕುತ್ತಿಗೆಯಲ್ಲಿ ಎಲ್ಲ ಗಾಯ ಎಲ್ಲ ಆಗಿದೆ.
ಪಾಪ 3 ಪವನಿದ್ದು ಒಂದು ಕರಿಮಣಿ ಸರವನ್ನು 2 ಗಂಡಸರು ಬೈಕ್ನಲ್ಲಿ ಬಂದು ಎಳೆದುಕೊಂಡು ಹೋಗಿದೆ. ಪಾಪ ಆ ಹೆಂಗಸಿಗೆ ಗಾಯ ಎಲ್ಲ ಆಗಿದೆ. ತಕ್ಷಣ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಭಾರಿ ಕಷ್ಟಪಟ್ಟ ಹೆಂಗಸು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಬೈಕಲ್ಲಿ ಬಂದುಕೊಂಡು ಇಬ್ಬರು ಆ ಹೆಂಗಸಿದ್ದು ಕುತ್ತಿಗೆದ್ದು 3 ಪವನಿದ್ದು ಕರಿಮನೆಯನ್ನು ಎಳೆದುಕೊಂಡು ಹೋಗಿದ್ದಾರೆ. ಓಟದ ಆಯೋಗದ ನೀತಿ ಸಂಹಿತೆಯನ್ನು ಕಾಂಗ್ರೆಸ್ ಪಕ್ಷ ಕಟ್ಟುನಿಟ್ಟಿಡು ಪಾಲನೆ ಮಲ್ತದ ರಾಜ್ಯ ಧರ್ಮ ವರಿತದಂಡ ಆಂಡ ಬಿಜೆಪಿ ಓಟದ ಆಯೋಗದ ನೀತಿಗೂ ದ್ರೋಹ ಬಗೆತಿನೊಂದು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಪಂತಿರ ಆರು ಕುಡ್ಲಡು ಗ್ರಾಮ ಪಂಚಾಯತ್ ಓಟುಗೂ ಸಂಬಂಧಪಟ್ಟದು ಸುದ್ದಿಗಾರರ ಪತ್ರಿಯರು. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಶನಿವಾರ ಗ್ರಾಮ ಪಂಚಾಯತ್ ಓಟುಗೂ ಸಂಬಂಧಪಟ್ಟದು ಸುದ್ದಿ ಮಾಧ್ಯಮಗಳ ಒಟ್ಟಿಗೂ ಪಾತ್ರಿಯರು. ಓಟು ಆಯೋಗದ ನೀತಿಗೆ ಸರಿಯಾದ ಕಾಂಗ್ರೆಸ್ ಪಕ್ಷ ರಾಜಧರ್ಮ ಪಾಲನೆ ಮಲ್ತದಂಡ ಓಟದ ನೀತಿ ಸಂಹಿತೆ ಉಂಡು. ಆಯೋಗದ ಸೂಚನೆ ಪ್ರಕಾರ ಪಕ್ಷದ ನಾಯಕರ್ನ ಚಿತ್ರ ಫಟೋಕ್ಲೇನು ಬ್ಯಾಲೆಟ್ ಪೇಪರ್ದ ಮಿತ್ತು ಪಾಡ್ರೆ ಬಲ್ಲಿಯಿಂದ ಆದೇಶ ಉಂಡು. ಆಂಡ ಆಡಳಿತೊಡುಪುನ ಭಾರತೀಯ ಜನತಾ ಪಕ್ಷದ ಗುರುತು ಬೊಕ್ಕ ಫೋಟೋಗ್ಲೇನು ಬ್ಯಾಲೆಟ್ ಪೇಪರ್ದ ಮಿತ್ತು ಪಾಡ್ದು ಓಟು ಆಯೋಗದ ನೀತಿಗೂ ದ್ರೋಹ ಬಾಗಿತ್ತಿನಿಂದ ಅರ್ಪಂಡಿರ. ಬಿಜೆಪಿ ರಾಜಧರ್ಮ ಪಾಲನೆ ಮಲ್ತದ ಜಿಂದು ಏವ್ರ ತೋಜಾಯಿನ ರಮನಾಥ್ ರೈ ಗ್ರಾಮ ಪಂಚಾಯತ್ ಓಟುಡು ಓಟು ಪಾಡ್ನಕ್ಲು ಬಿಜೆಪಿಗೆ ಸರಿಯಾಯಿನ ಪಾಠ ಕಲ್ಪೌಡು ಪಂಡಿರ. ಚುನಾವಣಾ ಆಯೋಗದ ನೀತಿ ಸಂಹಿತೆ ಸೂಚನೆ ಮುಖಂಡರ ಭಾವಚಿತ್ರವನ್ನು ಪಕ್ಷದ ಚಿಹ್ನೆಯನ್ನು ಹಾಕಬಾರ್ದು ಅಂತೇಳಿ ನಾವು ಚುನಾವಣಾ ಆಯೋಗದ ಸೂಚನೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪಾಲಿಸಿದ್ದೇವೆ. ಆದರೆ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಸೂಚನೆಯನ್ನು ನೀತಿ ಸಂಹಿತೆಯನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಿದೆ. ಶಾಸಕರ ಭಾವಚಿತ್ರವನ್ನು ಚಿಹ್ನೆಯನ್ನು ಮುಖಂಡರ ಭಾವಚಿತ್ರವನ್ನು ಹಾಕಿ ಮತಪತ್ರವನ್ನು ಮುದ್ರಿಸಿ ಮನೆ ಮನೆಗೆ ಹಂಚಿದ್ದಾರೆ. ಇದು ಪಕ್ಷದ ಸೂಚನೆ ಮತ್ತು ನೀತಿ ಸಂಹಿತೆಗೆ ವಿರುದ್ಧವಾಗಿದೆ. ನಾವು ರಾಜಧರ್ಮವನ್ನು ಪಾಲಿಸಿದ್ದೇವೆ, ಇವರು ರಾಜಧರ್ಮವನ್ನು ಪಾಲಿಸಿಲ್ಲ. ಪ್ರಜ್ಞಾವಂತ ಮತದಾರರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇವರಿಗೆ ಸರಿಯಾದ ಮತ್ತು ತಕ್ಕ ಪಾಠವನ್ನು ನೀಡಬೇಕು ಅಂತ ನಾನು. ಕೇಂದ್ರ ಸರ್ಕಾರದ ಎನ್ಆರ್ಇಸಿ ಸಿಎಎ ಕಾಯ್ದೆಗೆ ಎದುರಾದ 2014 ಡಿಸೆಂಬರ್ 14 ಕುಡ್ಲಡು ಪ್ರತಿಭಟನೆ ನಡೆತದ ಪೊಲೀಸ್ ಗೋಲಿಬಾರಡು ಇರುವೆರು ಜೀವ ಕಳೆಯೊಂದು 1 ವರ್ಷ ಸನ್ನಡ. ಕೊರೋನಾ ಕಾರಣ ವಿರೋಧ ಪ್ರತಿಭಟನೆ ಅಡೆಗೆ ಚೌಲಿ ಆತಡ. ತೀರ್ನಕ್ಲಿನ ಕುಟುಂಬಗೂ ನನ್ನಲ ನ್ಯಾಯ ತಿಕ್ಕದಿಂದ ದೂರುಂಡು. ಕೇಂದ್ರ ಸರ್ಕಾರದ ಹೆಚ್ಚಿನ ಮಾತಾ ಕಾಯ್ದೆ ಕಾನೂನುಗಳಿಗೂ ದೇಶದೊರ್ಮೆಡು ಹೆಚ್ಚಾದು ಇರೋದನ್ನೇ ಬೈದಂಡು ಅತ್ತಂದೆ ಪರವಾದುಪ್ಪಿನ ಬಾರಿ ಕಮ್ಮಿ ಇತ್ತೆ ಕೃಷಿ ಕಾಯ್ದೆ ಹೊಸ ಕಾನೂನುಗೂ ರೈತರು ದೇಶದೊರ್ಮೆಡು ಏವ್ರ ತೋಚಾದಿರು. 2018 ಜನಸಂಖ್ಯೆ ನಿಯಂತ್ರಣದ ಎನ್ಆರ್ಸಿ ಸಿಎಎ ಕಾಯ್ದೆ ಭಾರಿ ಸುದ್ದಿ ಲಕ್ಕಾದಿತ್ತು. ದೇಶದೊರ್ಮೆಡು ಭಾರಿ ಪ್ರತಿಭಟನೆ ಹೋರಾಟ ನಡೆದಿದ್ದು 2019 ಡಿಸೆಂಬರ್ 14 ಕುಡ್ಲಡು ನಡತಿನ ಪ್ರತಿಭಟನೆ ಜೋರಾನಗ ಪೊಲೀಸ್ ಗೋಲಿಬಾರ್ ನಡೆದಿದ್ದು ಈರ್ವೆರಿನ ಜುವ ಪೋತಲು ಆನಿ ಜಿಲ್ಲಾಧಿಕಾರಿ ಆಫೀಸ್ ಗೇಟದ ಎದುರು 150 ಜನ ಮುಟ್ಟ ಪ್ರತಿಭಟನೆ ಮಲ್ತದು ಕಲ್ಲು ದಕ್ಕರೆ ಶುರುವಾತಂಡು ಪೊಲೀಸರು ಗೋಲಿಬಾರ್ ನಡಪಾದಿರು ನಿಷೇಧಾಜ್ಞೆ ಇತ್ತುಂಡಲ ಪ್ರತಿಭಟನೆ ನಡೆದಿತ್ತು. ಟಯರ್ ಪೊತ್ತದು ಪೊಲೀಸರ ಮಿತ್ತು ಕಲ್ಲು ದಕ್ಕದು ಹೇವ್ರ ತೋಚಾದಿತ್ತು. ಬಂದರ್ ಪ್ರದೇಶಡು ಸ್ಥಿತಿಗತಿ ಕೈಮೀರ್ನಾಗ ಗೋಲಿಬಾರ್ ಆತಂಡು 2 ಜನ ಜುವ ಕಳವಂದಿರು. ಈ ಬೇಜಾರದ ಸಂಗತಿ ಬಗೆಟ್ಟು ಉಡುಪು ಜಿಲ್ಲಾಧಿಕಾರಿ ಜಗದೀಶ್ ತನಿಖಾಧಿಕಾರಿ ಆದಿತ್ತದು ಕುಡ್ಲಡು ಮ್ಯಾಜಿಸ್ಟ್ರೇಟ್ ತನಿಖೆ ಮಲ್ತದು ವರದಿನ ಸರ್ಕಾರಗೂ ಸಂದಾದಿರು. ಆ ವರದಿರು ಪೊಲೀಸ್ ಇಲಾಖೆದ ಪಾಕ ಲೋಪದೋಷರು ದಿರುತ್ತು ಪತ್ತದಿರು 1 ವರ್ಷ ಆಂಡಲ ತೀರ್ನಕ್ಲಿನ ಕುಟುಂಬಗೂ ನ್ಯಾಯ ತಿಕ್ಕದಿಂದ ದೂರುಕೆಂದು ಬರಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸಂಘಟನೆಯಲ್ಲಿನ ಒಕ್ಕೂಟದ ಗುರುಕಾರ್ಯರು ಮಾಜಿ ಮೇಯರ್ ಕೆ ಅಶ್ರಫ್ ಈ ಬಗೆಟ್ಟು ಅಭಿಪ್ರಾಯ ತಿಳಿಪಾದಿರು. ಆದರೆ ಗೋಲಿಬಾರ್ ಮಾಡುವಂಥ ಘಟನೆ ಯಾವುದು ಕೂಡ ಅಂತ ಇಲ್ಲ. ಅದು ಒಂದು ಯಾವ ರೀತಿ ಅಂತ ಅದಕ್ಕೆ ನಾವು ಎಲ್ಲ ಯಾರು ತಪ್ಪು ಮಾಡಿದ ಪೊಲೀಸರ ಮೇಲೆ ನಾವು ಕೇಸ್ ಹಾಕಿದ್ದೇವೆ ಕೋರ್ಟಲ್ಲಿ. ಅದು ಕೋರ್ಟಲ್ಲಿ ನಡೀತಾ ಇದೆ.
ಖಂಡಿತವಾಗಿ ನ್ಯಾಯ ಸಿಗ್ತಾ ಇದೆ. ಇವತ್ತು 1 ವರ್ಷ ಇತ್ತು. ಆ ಯುವಕರ ಮನೆಯವರು ದುಃಖದಲ್ಲಿ ಕೂಡ ಇವತ್ತು ಕೂಡ ಇದ್ದಾರೆ. ಯಾಕಂದರೆ ಒಬ್ಬರು ಜಲೀಲ್ ಅಂತ ಪಾಪ ಕೂಲಿ ಕೆಲಸ ಮೀನು ಕೆಲಸ ಮಾಡುವಂಥ ಒಬ್ಬ ಯುವಕ, 2 ಮಕ್ಕಳಿದೆ ಅವನಿಗೆ. ಅದೇ ರೀತಿ ನೌಶೀನ್ ಅಂತ ಒಬ್ಬ ಬೆಲ್ಡಿಂಗ್ ಕೆಲಸ ಮಾಡುವಂಥ ಯುವಕ, ಮದುವೆ ಆಗಲಿಲ್ಲ. ಒಂದು ದುಡಿದು ತಂದೆ ತಾಯಿ ಸಾಕುವಂಥ ಯುವಕ. ಆದರೆ ಇವತ್ತು ನಾವು ಯಾರು ಕೂಡ ಅಂತ ಇದರಲ್ಲಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಯುವಕರು ಅವರಿಗಾಗಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ನಾವು ನ್ಯಾಯಾಲಯದ ನಿರೀಕ್ಷೆಯಲ್ಲಿದ್ದೆ. ಮತ್ತು ಜಿಲ್ಲಾಧಿಕಾರಿಯವರು ನಮ್ಮ ಉಡುಪಿಯ ಜಗದೀಶ್ ಅವರು ನ್ಯಾಯಾಧೀಶರಾಗಿ ಬಂದಿದ್ದರು, ತನಿಖೆ ಅಧಿಕಾರಿಯಾಗಿ. ಅವರಿಗೆಲ್ಲ ನಾವು ದೂರು ಕೊಟ್ಟಿದ್ದೇವೆ. ಅವರು ಫೈನಲ್ ರಿಪೋರ್ಟ್ ಈಗ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಅದರ ಯಾವುದು ಕೂಡ ರಿಪೋರ್ಟಿಗೆ ಬರಲಿಲ್ಲ. ಖಂಡಿತವಾಗಿ ನ್ಯಾಯ ಸಿಗ್ತದ ಭರವಸೆ ನಮಗಿದೆ. ಕರಾವಳಿದ ಜನ ಆ ಸಂಗತಿನ ಮದಪುನಂಚ ಏಜೆ ಕೇಂದ್ರ ಸರ್ಕಾರದ ರೆಡ್ ಕಾಯ್ದೆಲೆಡ್ದು ಜನಕುಲಿನ ಏವರ ಹೆಚ್ಚಾವೊಂದಿತ್ತಿನ ಬೆರಿಕೆ ಕೊರೋನಾ ಸಿಕ್ ಇಡೀ ದೇಶ ಮಾತ್ರ ಅತ್ತು ಲೋಕನೆ ಪೊಡಿಪಾದಂಡು ಅಂಚಾದ ಈ ಬಗೆಟು ಹೋರಾಟ ಚೌಳಿಯ ಆತಂಡು 1 ವರ್ಷ ಕರೆದು ಇತ್ತ ರೈತ ವಿರೋಧಿ ಮಸೂದೆ ಜಾರಿ ಮಲ್ತದರಿಂದ ರೈತರ ಹೋರಾಟ ಶುರುವಾತಂಡು. ಅಮಿತಾಬ್ ಬಚ್ಚನ್ ನಡಪಾದ ಕೊರ್ಪನ ಕೌನ್ ಬನೇಗ ಕಾರ್ಯಕ್ರಮ ಟಿವಿ ಕಾರ್ಯಕ್ರಮಲೆಡು ಮಲ್ಲೊಂಜಿ ಪುದರ್ ಪಡೆದಿತ್ತದು. ಅವಿಟ್ಟು ತುಳುನಾಡದ ಬಿರ್ಸೆ ಆಣೋರಿ ಮಲ್ಲ ಸಾಧನೆ ಮಲ್ತದು 5 ಲಕ್ಷ ರೂಪಾಯಿ ಗೆಂದಿದೆ. ಈ ಬಗೆಟ್ ಆಯ ದಾದ ಪನ್ಪೆಂದ್ ಕೇಳಲೆ ಇಲ್ಲಂದಕಲು ದಾದ ಪನ್ಪೆರಂದು ಕೇಳಲೆ ನಿಕ್ಲೆಗಾದ ಇತ್ತ ಒಂಜಿ ವರದಿ. ಒಡಿಪುದ ವಿದ್ಯೋದಯ ಪಬ್ಲಿಕ್ ಶಾಲೆಡ್ ಕಲ್ತೊಂದುಪ್ಪುನ 7ನೇ ಕ್ಲಾಸ್ದ ವಿದ್ಯಾರ್ಥಿ ಅನಾಮಯ್ ಯೋಗೇಶ್ ದಿವಾಕರ್ ಎಲ್ಲಿಯ ಪ್ರಾಯುಡು ಮಲ್ಲ ಸಾಧನೆ ಮಾಡ್ತಿದೆ. ತಬಲ ಬೊಟ್ಟುನ ಹಾರ್ಮೋನಿಯಂ ಗಿಟಾರ್ ಸಂಗೀತ ಕಲ್ತದಿನ ಅನಾಮಯ ಅಮಿತಾಬ್ ಬಚ್ಚನ್ರನ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮಟು ಪಾಲ್ದೆತ್ತೊಂದು ತುಳುನಾಡದ ಪೆರ್ಮೆಗ್ ಸಂದಿದೆ. ಅನಾಮಯ ಒಂದು ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಫೋನ್ ಬಂದ ನಂತರ ಅವನು ಆಲ್ಮೋಸ್ಟ್ 4,000 ಕ್ವೆಶನ್ಸು ಬೈ ಹಾರ್ಟ್ ಮಾಡಿದ್ದ. ಒಂದು 5 ದಿವಸದಲ್ಲಿ ಕಂಟಿನ್ಯೂಸ್ ಅದನ್ನು ರಾತ್ರಿ ದಿನ ಬಿಡದೆ ಕೂತ್ಕೊಂಡು 4,000 ಕ್ವೆಶನ್ಸ್ ಆನ್ ಹಿಸ್ ಓನ್ ವಿತ್ ಫಾದರ್ಸ್ ಗೈಡೆನ್ಸ್ ಕಂಟಿನ್ಯೂಸ್ ಅದರಲ್ಲಿ ತುಂಬ ಶ್ರಮಪಟ್ಟು ಬೈ ಹಾರ್ಟ್ ಮಾಡಿದ್ದ. ಅದರಲ್ಲಿ ಸುಮಾರು ಕ್ವೆಶನ್ ಬಂತು ಅವನಿಗೆ ಇದು ಕಾಂಪಿಟೇಷನಲ್ಲಿ. ಇದು ಅವನಿಗೆ ಏನಿದು ಪ್ರಶಸ್ತಿ ಸಿಕ್ಕಿದೆ, ಅವನದು ಅಚೀವ್ಮೆಂಟ್ ಏನಿದೆ ಕೌನ್ ಬನೇಗ ಕರೋಡ್ಪತಿಯಲ್ಲಿ, ಇದು ಅವನದು ಹಾರ್ಡ್ ವರ್ಕ್ ಮತ್ತು ಗುರು ಹಿರಿಯರದು ಮತ್ತು ದೇವರ ಆಶೀರ್ವಾದ ಇದೆ. ಅದರಿಂದ ಅವನಿಗೆ ಒಳ್ಳೆ ರಿಕಗ್ನಿಷನ್ ಸಿಕ್ಕಿದೆ. ಅಮಿತಾಬ್ ಬಚ್ಚನ್ರನ ಕಾರ್ಯಕ್ರಮಟು ಪಾಲ್ದೆತ್ತುನ್ನ ಪಂಡ ಅವು ಮಲ್ಲ ಸಂಗತಿ ಮಾತ್ರೆಡ್ದ ಸಾಧ್ಯವಾದ ಅವೆಟ್ಲ ಕೋಟಿ ರೂಪಾಯಿ ಇನಾಮದ ಈ ಪಂಥದ ಕಾರ್ಯಕ್ರಮಟು 5 ಲಕ್ಷ ರೂಪಾಯಿ ಮುಟ್ಟ ಪ್ರಶ್ನೆಗಳಿಗೆ ಜವಾಬು ಕೊರೊಂದು ಪೋದೆ ಬಂಡ ಅವು ಸಾಮಾನ್ಯ ಸಂಗತಿ ಅಂತ. ಒಡಪದ ಯೋಗೇಶ್ ದಿವಾಕರ್ ಬೊಕ್ಕ ಅನುರಾಧ ಮುಕ್ಳೆ ನಮಗೆ ಅನಾಮೈ ಎಲ್ಲಿಯ ಪ್ರೈಡೆ ಭಾರಿ ಹುಷಾರ್ ಪಟಪಟಾಂದು ವೈಕಲ ಜವಾಬು ಕೊರ್ಪನ ಆಣ್ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮನು ತಪ್ಪಂದಿತ್ತು. ಒಂದು ತಾನುಂಜಿತಿನ ಅಮಿತಾಬ್ ಬಚ್ಚನ್ರನ ಪಂತುಗು ಪಾಲ್ದೆದೊರಡೊಂದು ಕನ ಕಟ್ಟೊಂದಿದ್ದೆ. ಆಕೇರಿಗ್ಲ ಆ ಕನ ನಿಜ ಮಲ್ತೊಂದು 1/2 ಕೋಟಿ ರೂಪಾಯಿದ ಯಜಮಾನೆ ಆತೆ. ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಇತ್ತು. ನಾವು ಆ್ಯಕ್ಚುಲಿ ಅಲ್ಲಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಕೂತಿದ್ದಾಗ ತುಂಬ ನರ್ವಸ್ನೆಸ್ ಆಗ್ತಾ ಇತ್ತು. ಮತ್ತು ಅಮಿತಾಬ್ ಸರ್ ಬಂದರು, ಆವಾಗ ಅಂದರೆ ಅದು ಎಕ್ಸೈಟ್ಮೆಂಟ್ ಇರ್ತದಲ್ಲ ಅದು ಬಂತು. ಮತ್ತು he was very comforting. He made everyone like his own grandchild, how he would treat. Matte he treated all of us very nicely. Andre off camera ella all the best, you're from Udupi, you're from hage. So it was very nice experience talking to Amitabh sir. ನನಗೆ ಅಷ್ಟು ಟಫ್ ಅಂತ ಅನಿಸ್ಲಿಲ್ಲ, ಏಕೆಂದರೆ ತುಂಬ ಕ್ವೆಶನ್ಸ್ ನನಗೆ ಆನ್ಸರ್ ಗೊತ್ತಿತ್ತು. ಸ್ವಲ್ಪದಲ್ಲಿ ಡೌಟ್ ಇತ್ತು, ಅಂದರೆ ಕರೆಕ್ಟ್ ಆಯಿತು. ಅದು 6,40,000 ಕ್ವೆಶನ್, ಫ್ಲಿಪ್ ದ ಕ್ವೆಶನ್ ಅಂತ ತಗೊಂಡೆ. ಅಲ್ಲಿಗೆ ನಂಗೆ ಆನ್ಸರ್ ಗೊತ್ತಿತ್ತು, ನಂಗೆ ಡೌಟ್ ಇತ್ತು, ಅಂದರೆ ಲಾಕ್ ಮಾಡಲಿಲ್ಲ ನಾನು. ಆಮೇಲೆ ಸಮ್ ಕ್ವೆಶನ್ಸ್ ವೇರ್ ಟಫ್, ಲೈಕ್ ಅದು ಕೊಹಿಮಾ ವಾರ್ ಸೆಮೆಟರಿ ಅಂತ ಬರೆದಿದ್ದೆ ಅಲ್ಲಿ. ಮತ್ತು ಅದು 1 crore ಕ್ವೆಶನ್, ನನಗೆ ಗೊತ್ತಿರಲಿಲ್ಲ ಕರ್ಣಕ್ಕೆ ಮಕ್ಕಳಿದ್ದ ಅಂತೆ. ಆಮೇಲೆ ಅದು ಕ್ವೆಶನ್ ಬಂತು. ಅವರು ಆ್ಯಕ್ಚುಲಿ ನಾನು ಸ್ವಲ್ಪ ಸೆಲೆಬ್ರಿಟಿ ಆದೆ ನಾನು. ಎಲ್ಲ ಅಂದರೆ ಆ ದಿನ ಅಲ್ಲಿ ಶಾಪಲ್ಲಿ ಹೋಗಿದ್ದೆ, ಒಂದು ಹಾಲು ತರಲಿಕ್ಕೆ ಒಂದು 2 ಸೆಲ್ಫಿ ಬಂತು. ಆಮೇಲೆ ಲಿಫ್ಟಲ್ಲಿ ಒಂದು ಆಂಟಿ ಸೆಲ್ಫಿ ತಗೊಂಡು
ತಗೊಂಡ್ರು. ಮತ್ತು ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಫೋಟೋ, ಸೆಲ್ಫಿ ಮತ್ತು ಫೆಲಿಸಿಟೇಷನ್ ಮಾಡಿದರು ನನಗೆ. ಮತ್ತು ಫ್ರೆಂಡ್ಸ್, ನಾ ಬ್ಯಾಡ್ಮಿಂಟನ್ ಕೋಚಿಂಗಿಗೆ ಹೋಗ್ತೇನೆ. ಫ್ರೆಂಡ್ಸ್ ಎಲ್ಲ ನನಗೆ ಅಂದರೆ ಫ್ರೆಂಡ್ಸ್ ನಾರ್ಮಲ್ ಟ್ರೀಟ್ ಮಾಡ್ತಾರೆ, ಬಟ್ ದೇ ಆರ್ ಫೀಲಿಂಗ್ ಹ್ಯಾಪಿ ದಟ್ ದೇ ನೋ ಅ ಫ್ರೆಂಡ್, ದೇ ನೋ ಅ ಪರ್ಸನ್ ಹೂ ಇಸ್ ಅ ಸೆಲೆಬ್ರಿಟಿ. ಅಮಿತಾಬ್ ಬಚ್ಚನ್ರನ ಒಟ್ಟಿಗೂ ವಿದ್ಯಾರ್ಥಿ ಇಸೇಸ ಸಂಚಿಕೆನು ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮಟು ಪಾಲ್ದಿತ್ತುನ್ನ ಆ ಕ್ಷಣಕ್ಲೆನು ನೆಂಪು ಮಲ್ತುನ್ನ ಅನಾಮೈ ಕಾರ್ ಬಂಡ ಭಾರಿ ಇಷ್ಟಗೆ ಬೆತಬೇತೆ ಮಾಮಲ್ಲ ಕಾರಳೆನ ಮಾತ ಸಂಗಾತಿಲೆನ ಗೇನ ಒಪ್ಪುನ ಅನಾಮಯನಿಗೆ ಕಾರ್ ತಯಾರು ಮಲ್ಪುನ ಕಂಪನಿ ಮಲ್ಪೊಡದು ಮಲ್ಲ ಆಸೆ ಉಂಡು. ಅನಾಮೈನ ಅಮ್ಮೇರೆ ಯೋಗೇಶ್ ದಿವಾಕರ್ ಮಗನ ಮನಸ್ಸು ಎಂಚಿನ ಐದಾನೆ ಮಾತ ಸಂಶೋಧನೆ ದಿಟ್ಟಿದಿ ಒಂದೇ ಪಂಪನಿಗೆ ನಮ್ಮ ಕುಡ್ಲಗ ತಿರುಪಾದು ಪಾತಿರ್ದಿರು. ಇದು ಸೀರಿಯಸ್ಲಿ ಮಾಡ್ತಾನೆ. ಈಗ ವಯಲಿನ್ ಕಲಿತಾ ಇದ್ದಾನೆ, ತಬ್ಲಾ ಸ್ಟಾರ್ಟ್ ಮಾಡಿದ ಲಾಕ್ಡೌನಲ್ಲಿ, ಆದರೆ ಜಸ್ಟ್ 3-4 ತಿಂಗಳೊಳಗೆ ಸುಮಾರು ಲೆವೆಲಿಗೆ ಬಂದಿದ್ದಾನೆ. ಆಮೇಲೆ ಬ್ಯಾಡ್ಮಿಂಟನ್ ಆಡ್ತಾನೆ, ಎಲ್ಲ ಮಲ್ಟಿ ಟ್ಯಾಲೆಂಟೆಡ್. ಆಮೇಲೆ ಮೇನ್ ಅಂದರೆ ಅವನದು ಕಾರಲ್ಲಿ ಇಂಟ್ರೆಸ್ಟ್, ಎಲ್ಲ ಯೂಟ್ಯೂಬಲ್ಲಿ ನೋಡಿ ಸುಮಾರಷ್ಟು ನಾಲೆಜ್ ಅವನು ತೊಗೊಂಡಿದ್ದಾನೆ. ಅಂದರೆ ವೆರಿ ಡೆಪ್ತಲ್ಲಿ ಹೋಗ್ತಾನೆ. ಯಾವುದೋ ಒಂದು ಸಬ್ಜೆಕ್ಟ್ ಇದ್ದರೆ ತುಂಬ ಡೀಪಲ್ಲಿ ಹೋಗಿ ಅದರಲ್ಲೇ ರಿಸರ್ಚ್ ಎಲ್ಲ ಮಾಡ್ತಾನೆ ತಾನಾಗಿ ಆನ್ ಇಸ್ ಓನ್. ಸೊ ಮತ್ತು ಇದು KBCಯಲ್ಲಿ ಅದೇ ನಮ್ಮ ಕನ್ಫರ್ಮೇಷನ್ ಬಂದ ಮೇಲೆ ದ್ಯಾಟ್ ಹೀ ಸಿಲೆಕ್ಟೆಡ್, ನಾವು ಸ್ಟ್ರಕ್ಚರ್ಡ್ ವೇ ನಾವು ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು ಕರಿಕ್ಯುಲಮ್ ಅಂದರೆ 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ಸ್ ಎಲ್ಲ ಸಬ್ಜೆಕ್ಟ್ಸ್ ಪ್ರಿಪರೇಷನ್. ಆಮೇಲೆ GK ಬುಕ್ಸ್ ತೊಗೊಂಡು ಬಂದು ಆಮೇಲೆ ಅದು ಬೈ ಹಾರ್ಟ್ ಮಾಡಿದ ಕ್ವಶನ್ಸು. ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಓಲ್ಡ್ ಎಪಿಸೋಡ್ಸ್ ನೋಡಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಮಕ್ಕಳಿಗೆ ಅದೆಲ್ಲ ಮಾಡಿ ಸ್ಟ್ರಕ್ಚರಾಗಿ ಮಾಡಿ ಅದು ಸ್ವಲ್ಪ ಸಕ್ಸಸ್ಫುಲ್ ಆಯಿತು. ಒಂದು ಅನಾಮೈನ ಸಾಧನೆಗೆ ಸರ್ವೇರಿಡ್ದ ಭಾರಿ ಮೆಚ್ಚುಗೆ ಬರದುಂಡು. ಒಟ್ಟುಗು ಕಲ್ಪನಕಲು ಕಲ್ಪಾವನಕಲು ಮೆಚ್ಚುಗೆ ತೆರಿಪಾದಿರು. ಅನಾಮೈ ಯೋಗೇಶ್ ದಿವಾಕರ್ ನನ್ನ ಲಾತ ಸಾಧನೆ ಮಲ್ತದು ಉದರ್ ಕನಪುನೆಟ್ಟು ಸಂಶಯ ಇಜ್ಜಿ. ಉದ್ಯಮಿ BR ಶೆಟ್ಟಿ ಯಜಮಾನಿಕೆದ ಪಾವತಿ ಸೇವಾ ಕಂಪನಿ ಫೈನಾಂಬ್ಲರ್ ಅನ್ನು ಇಸ್ರೇಲ್ UAE ಮೂಲದ ಒಕ್ಕೂಟ ಒಂಜೆಕ್ ಬಜಿ ಒಂಜಿ ಅಮೆರಿಕನ್ ಡಾಲರ್ಗೆ ಮಾರ್ದಿರಂದು ಸುದ್ದಿ ಆತಂಡ. ಫೈನಾಂಬ್ಲರ್ ಕಂಪನಿ ಪಣವು ನಷ್ಟಡುಂಡು ತೆರೆದು ಬೈದನ. ಪ್ರೀಸಮ್ ಸಮೂಹದ ಗ್ಲೋಬಲ್ ಫಿನ್ಟೆಕ್ ಇನ್ವೆಸ್ಟ್ಮೆಂಟ್ಸ್ ಹೋಲ್ಡಿಂಗ್ ಕಂಪನಿ ಅಬುದಾಬಿದ ರಾಯಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಒಟ್ಟುಗು ಒಂಜಾದ ಉದ್ಯಮಿ RN ಶೆಟ್ರಿನ ಫೈನಾಂಬ್ಲರ್ ಕಂಪನಿಯನ್ನು ತೆತ್ತೊಂದುಂಡು. GFIH ಕಂಪನಿ ಫೈನಾಂಬ್ಲರ್ ಕಂಪನಿಗೆ ಬೆಂಪುನ ಬಂಡಾಳನು ಒದಗಾಯರುಂಡು. ಈ ಬಂಡಾಳದ ಸಾಯಡು ಫೈನಾಂಬ್ಲರ್ ಕಂಪನಿ ತನ್ನ ದಿನನಿತ್ಯದ ವಹಿವಾಟ್ಲಿನ ನಡಪಾವಲಿ ಸಾಲ ಪಿರಕಟ್ಟೊಲಿ ತಾನ್ ದೆತ್ತೊನ್ನ ಸಾಲನು ಪಿರಕಟ್ಟರ ಒಂದಿನ ಸ್ಥಿತಿ ಎದುರ ಒಂದು ಫೈನಾಂಬ್ಲರ್ ಕಂಪನಿ ಮಾರ್ಚ್ ತಿಂಗಳು ಪಣ್ಣದಿತ್ತನ್ಗೆ ದುಂಬು ತನ್ನ ಕಂಪನಿ ದಾನ್ಯಾಂಡಲ ಅವ್ಯವಹಾರ ನಡೆತುದಂಡ ತನ್ನ ಆಸ್ತಿನ ಬೇತೆ ಉದ್ದೇಶಲಿಗೆ ಗಳಿಸಿದಿರಾ ಅಂದು ಪಿಂದೊನರೆ ಅವು ತನಿಖೆಗೆ ತಯಾರಾದಿತ್ತಂಡ. ಕುಡೋರೈನಿತ ಮಲ್ಲ ಸುದ್ದಿಲು ಪುತ್ತೂರ್ದ ತೆಂಕಿಲಡು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪುರಸ್ಕಾರ ಕೊರ್ಪುನ ಕಾರ್ಯಕ್ರಮ ನಿಜವಾದ ಸೂಪರ್ ಸ್ಟಾರ್ ರೈತರು ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ. ಉಜಿರೆಡ್ದು ರಟ್ಟಾದಿನ 8 ವರ್ಷದ ಆಣು ಅನುಭವ ಪೊಲೀಸ್ ಕಾರ್ಯಾಚರಣೆ ಬಿಡುಗಡೆ ಕೋಲಾರಡು ಆಣನು ರಟ್ಟೈನ ಆಜಿಜನ ಬಂಧನ. ಬೆಳುವಾಯಿ ಗ್ರಾಮ ಪಂಚಾಯತ್ ನಾನಿಲ್ಲದ 400 ಕುಟುಂಬಲಿಗೂ ರಾಸಾಯನಿಕ ತ್ಯಾಜ್ಯ ಸೇರ್ದು ಹಾಳಾಯಿನ ಬೋರ್ಗವೆಲ್ ನೀರು ಏವ್ರತೋಜಯನ ಗ್ರಾಮದ ಜನಕಲು ಹೋರಾಟಗೂ ತಯಾರ್. NRC CA ಕಾಯ್ದೆ ವಿರುದ್ಧ ಹೋರಾಟದ ಗೋಲಿಬಾರ್ ಕುಡ್ಲದ ಇರುವೆರು ಜೀವ ಕಳೆವೊಂದು ಡಿಸೆಂಬರ್ 14 1 ವರ್ಷ ಅಕ್ಲಿನ ಕುಟುಂಬಗೂ ನನ್ನಲ ನ್ಯಾಯ ತಿಕ್ಕದಜಿಂದ ದೂರು. ಇಡಿಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೇಲು.